ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೂ ಉತ್ತಮ ಗುಣಮಟ್ಟದ ಶಿಕ್ಷಣವು ದೊರೆಯಬೇಕು ಎನ್ನುವ ಉದ್ದೇಶದಿಂದ ಆರಂಭಗೊಂಡಂತಹ ಶಿಕ್ಷಣ ಸಂಸ್ಥೆಯೇ ಕಾಣಿಯೂರು ಪ್ರಗತಿ ವಿದ್ಯಾಸಂಸ್ಥೆ. ಖಂಡಿತ ಇಲ್ಲ. ಯಾರು ಕೋ-ಕರಿಕ್ಯುಲರ್ ಆಕ್ಟಿವಿಟೀಸ್ ಅಲ್ಲಿ ಜಾಸ್ತಿ ಇದ್ರು ಅವರು ಯಾವತ್ತೂ ತರಗತಿಯಲ್ಲಿ ಪ್ರಥಮ ಇರ್ತಾರೆ. ಆಂಗ್ಲ ಮಾಧ್ಯಮ ಶಿಕ್ಷಣವನ್ನು ಕೊಡಬಾರದು, ಇಂಗ್ಲಿಷ್ ಅನ್ನ ಕಂಗ್ಲಿಷ್ ಅಂತ ಹೇಳ್ಕೊಂಡು ನಮ್ಮನ್ನ ಓಡಿಸ್ಕೊಂಡು ಹೋಗ್ತಾ ಇದ್ರು. 4ರಲ್ಲಿ 80 ರೂಪಾಯಿ ಫೀಸ್ ನಿಂದ ಕಾಣಿಯೂರಿನ ಒಂದು ಬಾಡಿಗೆ ಕಟ್ಟಡದಲ್ಲಿ ಕೇವಲ 7 ವಿದ್ಯಾರ್ಥಿಗಳಿಂದ ಆರಂಭವಾದಂತಹ ಈ ವಿದ್ಯಾಸಂಸ್ಥೆ ಇದೀಗ ಸಾವಿರಾರು ವಿದ್ಯಾರ್ಥಿಗಳಿಗೆ ಜ್ಞಾನದ ಆಸರೆಯಾಗಿದೆ. ನನಗೆ ದೇವರು ಕೊಟ್ಟ ಒಂದು ಮಕ್ಕಳೊಟ್ಟಿಗೆ ಆಟ ಆಡುವಂತ ವಿಶೇಷವಾದ ಒಂದು ಸೌಭಾಗ್ಯವನ್ನು ದೇವರು ಕೊಟ್ಟಿದ್ದಾರೆ. ಅವರು ಪಡುವಂತ ಖುಷಿ ನಮ್ಮೊಟ್ಟಿಗೆ ಈಗ ಒಂದು ಆಗಿನ ಪ್ರಗತಿಯು ಈಗ ಪ್ರಗತಿ ಹೊಂದಿದ ಪ್ರಗತಿಯನ್ನು ನೋಡಿಕೊಂಡು ಖುಷಿ ಪಡ್ತಾ ಇದ್ದಾರೆ. 3 ಕಡೆ ನದಿಯಿಂದ ಸುತ್ತುವರಿದು ಪ್ರಕೃತಿಯ ಮಡಿಲಲ್ಲಿ ಇರುವಂತಹ ಈ ವಿದ್ಯಾಸಂಸ್ಥೆಯು ನಿರಂತರವಾಗಿ 22 ಬಾರಿ 100% ಫಲಿತಾಂಶವನ್ನು ಹೊಂದಿರುವುದು ನಿಜವಾಗಿಯೂ ಶ್ಲಾಘನೀಯ. ಕೆಲ ಮಕ್ಕಳು ಪ್ರಥಮವಾಗಿ ಪಾಠದಲ್ಲಿ ಚುರುಕಾಗಿರುವುದಿಲ್ಲ, ಇಲ್ಲಿ ಆಟದಲ್ಲಿ ಒಳ್ಳೆ ಉಲ್ಲಾಸವನ್ನು ತೋರಿಸ್ತಾರೆ. ಅವರು ಆಟದ ಆಡಿ ನಾನೊಬ್ಬ ಅಲ್ಲಿ ನಾಯಕ, ನಾನೊಬ್ಬ ಒಳ್ಳೆಯ ಪಾಠದಲ್ಲಿ ಕೂಡ ನಾನು ಮುಂದೆ ಬರಬಲ್ಲೆ ಅಂತ ಹೇಳುವಂತ ಆತ್ಮವಿಶ್ವಾಸ ಬಂದ ಮೇಲೆ ಕ್ಲಾಸಲ್ಲಿ ಕೂಡ ಅದನ್ನು ತೋರ್ಪಡಿಸ್ತಾರೆ ಅವರು. ನಾವಿಲ್ಲಿ ಸಾಮಾನ್ಯ ಸರ್ಕಾರಿ ಶಾಲೆಯ ಅಧ್ಯಾಪಕ, ನಮ್ಮ ಆತ್ಮೀಯರಾಗಿದ್ದಂಥ ಅಧ್ಯಾಪಕರು ಹೇಳ್ತಾರೆ, ಸರ್ ನೀವು ಒಂದು ಕನ್ನಡ ಮಾಧ್ಯಮ ಅಂತ ಹೇಳಿ ಮಾಡಬೇಡಿ ಸರ್, ನಮ್ಮ ಕನ್ನಡ ಮಾಧ್ಯಮಕ್ಕೆಲ್ಲ ಪೆಟ್ಟಾಗ್ತದೆ, ನಮಗೆ ತೊಂದರೆ ಆಗ್ತದೆ, ಮಕ್ಕಳೆಲ್ಲ ಅಲ್ಲಿ ಹೋಗ್ತಾರೆ ಅಂತೇಳಿ. ಅವರಿಗೆ ಅತಿ ಕಡಿಮೆ ಒಂದು ನಾಮಕಾರಸ್ಥೆ 1,000 ರೂಪಾಯಿ ತಿಂಗಳಿಗೆ. ಶಿಕ್ಷಕರ ಇದಿಲ್ಲ, ಅವರಿಗೆ ಊಟ ಕೊಡ್ತಾ ಇದ್ದೇವೆ, ಹಾಲು ಅಥವಾ ಬೇರೆ ಇನ್ನಿತರೆ ಫುಡ್ ಕೊಡ್ತಾ ಇದ್ದೇವೆ. ಅವರಿಗೆ ಆಟ ಆಡ್ಲಿಕ್ಕೆ ಬೇರೆನೆ ಸಪ್ರೇಟ್ ಗ್ರೌಂಡ್ ಮಾಡಿದ್ದೇವೆ, ಹಾಲು ವಿತರಣೆ ಮಾಡ್ತಾ ಇದ್ದೇವೆ. ಅಥವಾ ಬಸ್ನಲ್ಲಿ ಕೂಡ ಅವರಿಗೆ 1 ರೂಪಾಯಿಯನ್ನು ತೆಗೆದುಕೊಳ್ಳದೆ ಆ ಮಕ್ಕಳಿಗೆ ಒಂದು ಅಂಗನವಾಡಿ ಯಾವ ಬೇರೆ ಶಾಲೆಗಳು ಹೇಗೆ ಬರ್ತದೆ ಅದರಿಂದ ಒಳ್ಳೆ ರೀತಿಯಲ್ಲಿ ಒಳ್ಳೆಯ ಮಕ್ಕಳಿಗೆ ಶಾರೀರಿಕ ಮಾನಸಿಕ ಬೆಳವಣಿಗೆ ಕೊಡುವಂತ ಆಟೋಟಗಳನ್ನು ಇಲ್ಲಿ ಹಂಚಿಕೊಂಡು ಇಲ್ಲಿ ಪ್ರಿ-ಕೆಜಿ ಅನ್ನು ಕೂಡ ಸ್ಟಾರ್ಟ್ ಮಾಡಿದ್ದೇವೆ. ಇಲ್ಲಿ ನನ್ನ ಮುಂದಿನ ಮಕ್ಕಳಿಗೆ, ನನ್ನ ಪೀಳಿಗೆ, ನನ್ನ ಮಕ್ಕಳಿಗೆ ಆಗುವಂತ ಸಂದರ್ಭದಲ್ಲಿ ಇಲ್ಲಿ ಶಾಲೆ ಇರಲಿಲ್ಲ. ಸುಳ್ಯ ತಾಲೂಕಲ್ಲೂ ಒಂದು ಕೂಡ ಶಾಲೆ ಇರಲಿಲ್ಲ. ಈ ವಿದ್ಯಾಸಂಸ್ಥೆಯಲ್ಲಿ, ಈ ಹಳ್ಳಿಯ ವಿದ್ಯಾಸಂಸ್ಥೆ ಯಾವುದೇ ಅನಾನುಕೂಲತೆ ಇರಬಾರ್ದು, ಪ್ರತಿಯೊಂದು ಮಕ್ಕಳಿಗೆ ಸಿಗಬೇಕು. ಪ್ರತಿಯೊಂದು ಆಕ್ಟಿವಿಟೀಸ್ ಇರ್ಬೋದು, ಅಲ್ಲಿ ಏನು ಮಕ್ಕಳಿಗೆ ಏನು ಬೇಕಾಗ್ತದೆ, ಒಂದು ಬೆಳವಣಿಗೆ ಹಂತದಲ್ಲಿ 1ನೇ ಕ್ಲಾಸಿಂದ 10ನೇ ಕ್ಲಾಸ್ ಮಕ್ಕಳಿಗೆ ಏನೆಲ್ಲ ಕೊಡಬೇಕು ಅದನ್ನೆಲ್ಲ ಆದಷ್ಟು ಕೊಡುವ ಉದ್ದೇಶದಿಂದ ಈ ಶಾಲೆಯನ್ನು ಪ್ರಾರಂಭಿಸಿದೆ. ಈಗ ಸರ್, ಒಂದು ಬಾಡಿಗೆ ಕಟ್ಟಡದಲ್ಲಿ ಆರಂಭವಾದಂತಹ ಶಾಲೆ ಈಗ ಒಂದಿಷ್ಟು ಬೃಹತ್ ಕಟ್ಟಡ ನಿರ್ಮಾಣ ಆಗಿದೆ. ಈ ಒಂದು ದಾರಿ ಹೇಗಿತ್ತು ಸರ್? ಸರಕಾರದ ನಿರಾಶಾದಾಯಕ ಪ್ರತಿಕ್ರಿಯೆ ನಮಗೆ ಪ್ರಥಮದಿಂದಲೇ ನಮಗೆ ಬಂದಿದೆ. ನಾವು ನೋವನ್ನು ತುಂಬಾ ಅನುಭವಿಸಿದ್ದೇವೆ, ಕಷ್ಟವನ್ನು ಅನುಭವಿಸಿದೆ. ಆ ಕಷ್ಟ ಬರೀ ನಿನ್ನ ತಂದೆ ಹೆಸರನ್ನು ಬರೀ, ನಿನ್ನ ಹಿಂದಿನ ಶಾಲೆಯ ಹೆಸರನ್ನು ಬರೀ, ನಿನ್ನ ಹೆಸರನ್ನು ಬರೀ, 3 ತಗೊಂಡು ಕೂಡ ನಾವು ಮಕ್ಕಳನ್ನು ತಗೊಂಡು ಹಿರಿಯ 27, 28 ವರ್ಷ, 29 ವರ್ಷ ಸರ್ವಿಸಾದ ಅಧ್ಯಾಪಕರು ಈಗ ಕೂಡ ಇಲ್ಲಿ ಉಳ್ಕೊಂಡಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ವಿದ್ವತ್ವಂ ಚ ನೃಪತ್ವಂ ಚ ನೈವ ತುಲ್ಯ ಕದಾಚನ, ಸ್ವದೇಶಿ ಪೂಜ್ಯತೆ ರಾಜ, ವಿದ್ವಾನ್ ಸರ್ವತ್ರ ಪೂಜ್ಯತೆ. ವಿದ್ಯೆ ಮತ್ತು ನೃಪತ್ವ ಎಂದಿಗೂ ಸಮಾನವಲ್ಲ. ಅರಸನಿಗೆ ತನ್ನ ದೇಶದಲ್ಲಿ ಮಾತ್ರ ಮರ್ಯಾದೆ, ಆದ್ರೆ ವಿದ್ಯಾವಂತನಿಗೆ ಎಲ್ಲೆಡೆಯೂ ಮರ್ಯಾದೆ. ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೂ ಉತ್ತಮ ಗುಣಮಟ್ಟದ ಶಿಕ್ಷಣವು ದೊರೆಯಬೇಕು ಎನ್ನುವ ಉದ್ದೇಶದಿಂದ ಆರಂಭಗೊಂಡಂತಹ ಶಿಕ್ಷಣ ಸಂಸ್ಥೆಯೇ ಕಾಣಿಯೂರು ಪ್ರಗತಿ ವಿದ್ಯಾಸಂಸ್ಥೆ. 1993-94ರಲ್ಲಿ 80 ರೂಪಾಯಿ ಫೀಸ್ ನಿಂದ ಕಾಣಿಯೂರಿನ ಒಂದು ಬಾಡಿಗೆ ಕಟ್ಟಡದಲ್ಲಿ ಕೇವಲ 7 ವಿದ್ಯಾರ್ಥಿಗಳಿಂದ ಆರಂಭವಾದಂತಹ ಈ ವಿದ್ಯಾಸಂಸ್ಥೆ ಇದೀಗ ಸಾವಿರಾರು ವಿದ್ಯಾರ್ಥಿಗಳಿಗೆ ಜ್ಞಾನದ ಆಸರೆಯಾಗಿದೆ. 3 ಕಡೆ ನದಿಯಿಂದ ಸುತ್ತುವರಿದು ಪ್ರಕೃತಿಯ ಮಡಿಲಲ್ಲಿ ಇರುವಂತಹ ಈ ವಿದ್ಯಾಸಂಸ್ಥೆಯು ನಿರಂತರವಾಗಿ 22 ಬಾರಿ 100% ಫಲಿತಾಂಶವನ್ನು ಹೊಂದಿರುವುದು ನಿಜವಾಗಿಯೂ ಶ್ಲಾಘನೀಯ. ಹಾಗಾದ್ರೆ ಬನ್ನಿ, ಪ್ರಗತಿ ವಿದ್ಯಾಸಂಸ್ಥೆಯ ಸಾಧನೆ ಮತ್ತು ಸಾಧನೆಯ ಹಾದಿಯ ಬಗ್ಗೆ ಇನ್ನಷ್ಟು ವಿಚಾರಗಳನ್ನ ತಿಳಿದುಕೊಳ್ಳೋಣ. ವಿದ್ಯಾಸಂಸ್ಥೆಯ ಸಂಚಾಲಕರಾಗಿರುವಂತಹ ಜಯಸೂರ್ಯ ರೈ ಮಾದೋಡಿ ಅವರು ನಮ್ಮ ಜೊತೆ ಇದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ. ಸೊ 1993-94ನೇ ಸಾಲಿನಲ್ಲಿ ಆರಂಭವಾದಂತಹ ಈ ಒಂದು ಪ್ರಗತಿ ವಿದ್ಯಾಸಂಸ್ಥೆ ಈಗ ಅತ್ಯಂತ ಯಶಸ್ಸನ್ನು ಹೊಂದಿದೆ. ಈ ಬಾರಿಯ ಸಂತೋಷದ ಸುದ್ದಿ ಏನಂತ ಹೇಳಿದ್ರೆ 22ನೇ ಬಾರಿಗೆ 100% ಫಲಿತಾಂಶ ಬಂದಿದೆ. ಅದಕ್ಕೆ ಮೊದಲಾಗಿ ಅಭಿನಂದನೆಗಳು. ಧನ್ಯವಾದಗಳು. ಇನ್ನು 1993-94ಕ್ಕೆ ನೀವು 7 ಮಕ್ಕಳಿಂದ ಆರಂಭವಾದಂತ ಒಂದು ಶಿಕ್ಷಣ ಸಂಸ್ಥೆ, 80 ರೂಪಾಯಿ ಫೀಸ್ ಆಗಿನ ಕಾಲಕ್ಕೆ. ಈ ಒಂದು ವಿದ್ಯಾಸಂಸ್ಥೆ ಆರಂಭ ಮಾಡ್ಬೇಕು ಅಂತ ಹೇಳಿ ಯಾವ ಪ್ರೇರಣೆ ನಿಮಗೆ ಸರ್? ಯಾಕೆ ಆಗಿ ಈ ಒಂದು ವಿದ್ಯಾಸಂಸ್ಥೆ ಆರಂಭ ಮಾಡ್ಬೇಕು ಅಂತ ನಿಮಗೆ ಅನಿಸಿತು? ನಮ್ಮದೊಂದು ಹಳ್ಳಿ ಪ್ರದೇಶ, ಕೃಷಿ ಪ್ರಧಾನವಾಗಿ ನಡೀತಾ ಇರುವಂತ ಒಂದು ಜಾಗ. ನಮ್ಮ ಹಿರಿಯರು ಇಲ್ಲಿ ಮಾದೋಡಿ ಫ್ಯಾಮಿಲಿಯವರಿದ್ರು, ಅವರು ಕೂಡ ಈ ಎಜುಕೇಶನ್ಗೆ ತುಂಬಾ ಪ್ರೋತ್ಸಾಹ ಕೊಡ್ತಾ ಇದ್ರು. ಹಾಗೆ ನಮ್ಮ ಹಿರಿಯರ ಪ್ರೋತ್ಸಾಹದ ಮುಖಾಂತರ ನಾವು ಇಲ್ಲೊಂದು
ಆಂಗ್ಲ ಮಾಧ್ಯಮ ಶಾಲೆ ಎಲ್ಲ ಮಕ್ಕಳಿಗೆ, ಹಳ್ಳಿಯ ಎಲ್ಲ ಮಕ್ಕಳಿಗೆ ಸಿಗಬೇಕು ಅಂತ ಹೇಳುವ ಉದ್ದೇಶದಿಂದ ಪ್ರಾಥಮಿಕದಿಂದಲೇ ನಾವು ಶುರು ಮಾಡುವಂತೇಳಿ ನನಗೊಂದು ಅಭಿಪ್ರಾಯ ಬಂದಿತ್ತು. ಹಾಗೆ ಆ 93ನೇ ಸಾಲಿಗೆ ಮೊದಲೇ ಟ್ರಸ್ಟ್ ಅನ್ನೆಲ್ಲ ನಿರ್ಮಾಣ ಮಾಡಿಕೊಂಡು 94ನೇ ಸಾಲಿಗೆ ಇಲ್ಲೊಂದು ಕಾಣಿರಲ್ಲಿ ಒಂದು ಸಾಮಾನ್ಯ ಒಂದು ಕಟ್ಟಡದಲ್ಲಿ LKG ಇಂದ ಹಾಗೆ 1ನೇ ತರಗತಿಯನ್ನು ಪ್ರಾರಂಭಿಸಿದೆ ನಾವು. ಆಗಿನ ಕಾಲದಲ್ಲಿ ವಿದ್ಯಾಸಂಸ್ಥೆ ಆರಂಭಿಸುದು, ಅದರಲ್ಲೂ ಈ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಆರಂಭಿಸುದು ಅಂತ ಹೇಳಿದ್ರೆ ಅನೇಕ ದೊಡ್ಡ ಸವಾಲು ಅಂತಲೇ ಹೇಳ್ಬೋದು. ಆ ಒಂದು ಟೈಮಲ್ಲಿ ನಿಮಗೆ ಏನೆಲ್ಲ ಸವಾಲಿತ್ತು ಸರ್ ಒಂದು ಶಾಲೆ ಆರಂಭಿಸ್ಬೇಕು ಅಂತ ಹೇಳ್ಬೇಕಾದ್ರೆ? ನಾನೊಂದು JCಯಲ್ಲಿ ತುಂಬಾ ವರ್ಷ ದುಡಿತಾ ಇದ್ದೆ. JCಯ ತುಂಬಾ ಪ್ರೋತ್ಸಾಹ ಕೊಡುವಂತ ಯೌವನರೊಟ್ಟಿಗೆ ಇಲ್ಲಿ ಕಾಣಿರ ಜೂನಿಯರ್ ಕಾಲೇಜ್ ಲೆಕ್ಚರರ್ಸ್ ಇರ್ಬೋದು, ತುಂಬ ಒಂದು JCಯ ಟೀಮ್ನೊಟ್ಟಿಗೆ ನಾನು ದುಡಿತಾ ಇದ್ದೆ. ಹಾಗೆ JC ಸ್ಕೂಲ್ಗಳು ನೋಡ್ತಾ ಇದ್ದೆ. ರಾಜ್ಯದಾದ್ಯಂತ ನಾನು ಪ್ರವಾಸ JC ವರ್ಗದಲ್ಲಿ ಹೋಗ್ತಾ ಇದ್ದೆ. ಹಾಗೆ ಅದೊಂದು ಪ್ರೋತ್ಸಾಹ ನನಗೆ JCಯಿಂದ ಪ್ರೋತ್ಸಾಹ ಸಿಕ್ಕಿದೆ. ಹಾಗೆ ನನ್ನ ವಿದ್ಯಾಭ್ಯಾಸವನ್ನ ಕೊನೆಗೊಳಿಸಿ ಇಲ್ಲಿ ನನಗೆ ನನ್ನ ಮುಂದಿನ ಮಕ್ಕಳಿಗೆ, ನನ್ನ ಪೀಳಿಗೆ, ನನ್ನ ಮಕ್ಕಳಿಗೆ ಆಗುವಂತ ಸಂದರ್ಭದಲ್ಲಿ ಇಲ್ಲಿ ಶಾಲೆ ಇರಲಿಲ್ಲ. ಸುಳ್ಯ ತಾಲೂಕಲ್ಲೂ ಒಂದು ಕೂಡ ಶಾಲೆ ಇರಲಿಲ್ಲ. ಆಂಗ್ಲ ಮಾಧ್ಯಮ ಶಾಲೆನೇ ಇರಲಿಲ್ಲ. ಕುಶಲ ಬೈರ ಇರುವಂತ ಸಂದರ್ಭ ಅದು. ಶಾಲೆ ಇರಲಿಲ್ಲ. ಪುತ್ತೂರು ಸೈಂಟ್ ವಿಕ್ಟರ್ಸ್ ಒಂದು ಶಾಲೆ ಬಿಟ್ಟರೆ ಮತ್ತೆ ಶಾಲೆನೇ ಇರಲಿಲ್ಲ. ಹಾಗೆ ನಮ್ಮ ಮನೆ ನಮ್ಮದು ತಿಂಗಳಡಿಯಲ್ಲಿದೆ. ಅವರು ಅಲ್ಲಿಂದ ಪುತ್ತೂರಿಗೆ ಕಳಿಸುವಂತ ಮಕ್ಕಳನ್ನು ಕಳಿಸುವ ವ್ಯವಸ್ಥೆಯನ್ನು ಮಾಡ್ತಾ ಇದ್ರು. ಹಾಗೆ ನಮಗೆ ಇಲ್ಲಿ ವ್ಯವಸ್ಥೆನೇ ಇರಲಿಲ್ಲ. ಆಂಗ್ಲ ಮಾಧ್ಯಮ ಶಿಕ್ಷಣ ವ್ಯವಸ್ಥೆನೂ ಕೂಡ ಇರಲಿಲ್ಲ. ಹಾಗೆ ಕನ್ನಡ ಮಾಧ್ಯಮ ಶಾಲೆಗಳಲ್ಲಿ, ಸರ್ಕಾರಿ ಶಾಲೆಗಳಲ್ಲಿ ಒಂದೇ ರೀತಿಯ ಒಂದು ದೃಢತೆ ಯಾವತ್ತೂ ಇಲ್ಲದೆ, ಅದೊಂದು ಸ್ವಲ್ಪ ಒಬ್ಬರು ಒಳ್ಳೆಯ ಸ್ಟಾಫ್ ಬರುವಾಗ ಒಳ್ಳೆ ರೀತಿಯಲ್ಲಿ ನಡೆಯುವಂಥದ್ದು, ಕೆಲವು ಸರಿ ಇಲ್ಲದಿರುವಂಥದ್ದು, ಸ್ವಲ್ಪ ಕಡಿಮೆ ಆಗುವಂಥದ್ದು, ಕೆಲವು ಸ್ಟಾಫ್ ಇಲ್ಲದಿರುವಂಥದ್ದು, ಕೆಲವು ಅನಾನುಕೂಲತೆಗಳನ್ನು ಕಂಡುಕೊಂಡು ಈ ವಿದ್ಯಾಸಂಸ್ಥೆಯಲ್ಲಿ, ಈ ಹಳ್ಳಿಯ ವಿದ್ಯಾಸಂಸ್ಥೆ ಯಾವುದೇ ಅನಾನುಕೂಲತೆ ಇರಬಾರ್ದು. ಪ್ರತಿಯೊಂದು ಮಕ್ಕಳಿಗೆ ಸಿಗಬೇಕು. ಪ್ರತಿಯೊಂದು ಆಕ್ಟಿವಿಟೀಸ್ ಇರ್ಬೋದು, ಅಲ್ಲಿ ಏನು ಮಕ್ಕಳಿಗೆ ಏನು ಬೇಕಾಗ್ತದೆ, ಒಂದು ಬೆಳವಣಿಗೆ ಹಂತದಲ್ಲಿ 1ನೇ ಕ್ಲಾಸಿಂದ 10ನೇ ಕ್ಲಾಸಿನ ಮಕ್ಕಳಿಗೆ ಏನಲ್ಲಿ ಕೊಡಬೇಕು ಅದನ್ನೆಲ್ಲ ಆದಷ್ಟು ಕೊಡುವ ಉದ್ದೇಶದಿಂದ ಈ ಶಾಲೆಯನ್ನು ಪ್ರಾರಂಭಿಸಿದ್ದೇವೆ ನಾವು. ಈಗ ಸರ್, ಒಂದು ಬಾಡಿಗೆ ಕಟ್ಟಡದಲ್ಲಿ ಆರಂಭವಾದಂತಹ ಶಾಲೆ ಈಗ ಒಂದಿಷ್ಟು ಬೃಹತ್ ಕಟ್ಟಡ ನಿರ್ಮಾಣ ಆಗಿದೆ. ಈ ಒಂದು ದಾರಿ ಹೇಗಿತ್ತು ಸರ್? ಈ ಒಂದು ಸಣ್ಣ ಬಾಡಿಗೆ ಕಟ್ಟಡದಿಂದ ಇಷ್ಟು ಒಂದು ಬೃಹತ್ ಕಟ್ಟಡ ಆಗ್ಬೇಕು ಅಂತ ನಮ್ಮ ಹಿರಿಯರ ಪ್ರೋತ್ಸಾಹದಿಂದ ಕೆಲವು ಒಂದು 5-6 ರೂಮಿನಿಂದ ಪ್ರಾರಂಭಿಸಿ ವರ್ಷಕ್ಕೆ ಒಂದೊಂದೇ ತರಗತಿ ಮೇಲೆ ಬಂದಾಗಿ ಒಂದೊಂದೇ ಕ್ಲಾಸನ್ನ, ಹೆಚ್ಚುವರಿ ತರಗತಿಗಳನ್ನು, ಕೊಠಡಿಗಳನ್ನು ನಿರ್ಮಾಣ ಮಾಡಿಕೊಂಡು ಯಾರಿಗೂ ಹೊರೆಯಾಗದ ರೀತಿಯಲ್ಲಿ, ಯಾರಿಗೂ ಡೊನೇಷನ್ ಅನ್ನ ಕೇಳದೆ, ಜನಗಳಿಗೆ ತೊಂದರೆ ಆಗೋ ರೀತಿಯಲ್ಲಿ ಆದಷ್ಟು ಸಾಧ್ಯದಷ್ಟು, ಎಷ್ಟು ಸಾಧ್ಯ ಉಂಟು ಅಷ್ಟು ಕಡಿಮೆ ಮಟ್ಟದಲ್ಲಿ ಫೀಸನ್ನು ತಗೊಂಡು ಎಲ್ಲ ವ್ಯವಸ್ಥೆಗಳನ್ನ, ಒಳ್ಳೆಯ ಒಂದು ಟೀಮನ್ನ, ಶಿಕ್ಷಕರ ಒಂದು ಟೀಮನ್ನ ಉಳಿಸಿಕೊಂಡು ನನಗೆ ಪ್ರೋತ್ಸಾಹ ಕೊಡುವಂತ ಜನಗಳನ್ನ ತಗೊಂಡು, ನಮ್ಮ ಹಿರಿಯರನ್ನ, ನಮ್ಮ ಫ್ಯಾಮಿಲಿ, ಮಾದೋಡಿ ಫ್ಯಾಮಿಲಿಯನ್ನ ತಗೊಂಡು ಈ ಶಾಲೆಯನ್ನ ಪ್ರಾರಂಭಿಸಿದೆವು. ಈಗ ಕೇಳ್ಪಟ್ಟೆ 1993ಕ್ಕೆ ಆರಂಭವಾಗುವಾಗ 3 ಶಿಕ್ಷಕರು ಮಾತ್ರ ಇದ್ರು. ಈಗ ಒಂದು ಉತ್ತಮ ಗುಣಮಟ್ಟದ ಶಿಕ್ಷಕರಿದ್ದಾರೆ. ಈಗ ಶಿಕ್ಷಕರನ್ನು ಆಯ್ಕೆ ಮಾಡ್ಲಿಕ್ಕೆ ಒಂದು ಹೇಗೆ ನಿಮಗೆ ಸ್ಫೂರ್ತಿ ಆಯ್ತು? ಅಂದ್ರೆ ಇಷ್ಟು ಜನ ಒಳ್ಳೊಳ್ಳೆ ಶಿಕ್ಷಕರು ಬರ್ತಾ ಇದ್ದಾರೆ ಈಗ ಒಂದು ಉತ್ತಮ ಗುಣಮಟ್ಟದ ಶಿಕ್ಷಣ ಕೊಡ್ಲಿಕ್ಕೆ ಅಂತ ಹೇಳಿ. ನನ್ನ ಮನಸಾರೆ ಹೇಳುದಿದ್ರೆ ಇದೊಂದು ವಿಶೇಷ ಕ್ಷೇತ್ರ. ಕಣ್ವ ಋಷಿ ಇಲ್ಲಿ ತಪಸ್ಸು ಮಾಡ್ತಿರುವಂತ ಕ್ಷೇತ್ರ ಅಂತ ಹೇಳ್ತಾರೆ. ಹಾಗೆ ನಾನು ಕಂಡುಕೊಂಡ ಹಾಗೆ ಇಲ್ಲಿ ಒಂದು ಬಾಲಸುಬ್ರಹ್ಮಣ್ಯ ದೇವಸ್ಥಾನದ ಪಳೆಯುಳಿಕೆ ಇದೆ. ಆ ದೇವರ ಶಕ್ತಿ ಪ್ರತಿ ವರ್ಷ ನಮಗೆ ಕಾಣ್ತಾ ಇದೆ. ಇಲ್ಲಿ ಒಂದು ದೇವರೇ ಒಂದು ಯಾರ ಒಂದು ಅವರ ಅನುಯಾಯಿಯನ್ನ ಇಲ್ಲಿ ಕಳಿಸ್ತಾರನ್ನ ನಾನು ಭಾವಿಸ್ತಿದ್ದೇನೆ. ಹಾಗೆ ಪ್ರತಿಯೊಂದು ನಮ್ಮ ಅಧ್ಯಾಪಕ ವೃಂದದವರು ಬರುವ ಕೂಡ ತಾನಾಗಿ ಇಲ್ಲಿ ದುಡಿತೇನೆ, ನಾನು ದುಡಿತೇನೆ, ಊರಿಗೋಸ್ಕರ, ಸಮಾಜಕ್ಕೋಸ್ಕರ, ಸಮಾಜಮುಖಿಯಾಗಿ ದುಡಿತೇನೆ ಅಂತ ಹೇಳುವುದು ಅಂತ ಶಿಕ್ಷಕರೇ ಒಬ್ಬರಿಂದ ಒಬ್ಬರಿಗೆ ಬರ್ತಾ ಇದ್ರು. ಹೆಚ್ಚಿನ ಶಿಕ್ಷಕರು ಇಲ್ಲಿ ಉಳ್ಕೊಂಡಿದ್ದಾರೆ. ಈಗ ಕೂಡ ಹಿರಿಯ 27, 28 ವರ್ಷ, 29 ವರ್ಷ ಸರಿಸಾದ ಅಧ್ಯಾಪಕರವರು ಈಗ ಕೂಡ ಇಲ್ಲಿ ಉಳ್ಕೊಂಡಿದ್ದಾರೆ. ಮಕ್ಕಳ ಎಲ್ಲ ನಾಡಿ ಮಿಡಿತವನ್ನ ತಿಳಿದಂತ, ಮಕ್ಕಳಿಗೆ ಏನು ಬೇಕು, ಮುಂದಕ್ಕೆ ಏನು ಬೇಕು, ಮಕ್ಕಳನ್ನ ಹೇಗೆ ಬೆಳೆಸುವುದು, ಮಕ್ಕಳನ್ನ ಅವರಿಗೆ ಬೋಧಿಸಿ ಅವರ ಮನಸ್ಸಿಗೆ ಮನ ಮುಟ್ಟುವಂತೆ ಹೇಗೆ ತಿಳಿಯಪಡಿಸುವುದು ಅಂತ ಹೇಳುವಂತ ತಿಳುವಳಿಕೆ ಇದ್ದಂತೆ ಟೀಚರ್ಸ್ಗಳು, ಹೆಚ್ಚಿನ ಅನುಭವಿ ಟೀಚರ್ಸ್ಗಳು ನಮ್ಮ ಪ್ರಗತಿ ಫ್ಯಾಮಿಲಿಯಲ್ಲಿ ಇದ್ದಾರೆ. ಈಗ ಸರ್, ಸ್ಟೂಡೆಂಟ್ಸ್ ಅಂದ್ರೆ ಈಗ ಪೇರೆಂಟ್ಸ್ ಒಂದು ಮಕ್ಕಳನ್ನ ಒಂದು ಶಾಲೆ ಕಳಿಸುವಾಗ ಯೋಚನೆ ಮಾಡ್ತಾರೆ ಅಲ್ಲಿ ಹೇಗುಂಟು ಎಜುಕೇಶನ್ ಹಾಗೆ ಅಂತ. ಸೊ ನೀವು ಆ ಒಂದು ಪ್ರಮೋಷನ್ ಅಂತಲ್ಲ, ನಿಮ್ಮ ಸಾಧನೆ ಅವರಿಗೆ ಒಂದು ಗೊತ್ತಾಗಿ ಅವ್ರು ಕಳ್ಸಿರ್ಬೋದು. ಅದು ಬಿಟ್ಟು ಯಾವ ರೀತಿಯಾಗಿ ಅಂದ್ರೆ ವಿದ್ಯಾರ್ಥಿಗಳು ಬರ್ಲಿಕ್ಕೆ ಆರಂಭಿಸಿದ್ರು? ಹೆತ್ತವರ ಅಭಿಲಾಷೆಗಳು, ಹೆತ್ತವರ ಬೇಡಿಕೆಗಳು ಏನು ಅಂತೇಳಿ ನಾವು ತಿಳ್ಕೊಳ್ತೇವೆ. ಮೊದಲಾಗಿ ಮಕ್ಕಳಿಗೆ ಏನು ಕೊಡಬೇಕು,
ಕ್ರೀಡೆಗಳಿರ್ಬೋದು. ಕಬಡ್ಡಿಯಲ್ಲಿ ರಾಷ್ಟ್ರ ಮಟ್ಟದಲ್ಲಿ 9 ಸಾರಿ ನಾವು ಪ್ರತಿನಿಧಿಸಿದ್ದೇವೆ. ನಮ್ಮ ಪ್ರಗತಿ ವಿದ್ಯಾಸಂಸ್ಥೆ ರಾಜ್ಯ ಮಟ್ಟದಲ್ಲಿ ಗೆದ್ದು 9 ಸಾರಿ ತನ್ನ ಟೀಮನ್ನು ತಗೊಂಡು ರಾಷ್ಟ್ರ ಮಟ್ಟಕ್ಕೆ ಹೋಗಿದೆ. ಹಾಗೆ ಅಥವಾ ಇನ್ನಿತರ ಎಲ್ಲ ಕ್ರೀಡೆಗಳು, ಯೋಗದಲ್ಲಿ ಪ್ರತಿ ವರ್ಷ ಹೆಚ್ಚಿನ ವರ್ಷಗಳು 2 ಮಕ್ಕಳು ರಾಷ್ಟ್ರ ಮಟ್ಟಕ್ಕೆ ಸೆಲೆಕ್ಷನ್ ಆಗ್ತಾರೆ. ಕಳೆದ ವರ್ಷ ಕೂಡ 2 ಮಕ್ಕಳು ರಾಷ್ಟ್ರ ಮಟ್ಟಕ್ಕೆ ಸೆಲೆಕ್ಷನ್ ಆಗಿದ್ದಾರೆ. ಹಾಗೆ ಆರೋಗ್ಯಕ್ಕೆ ಕೂಡ ಒಳ್ಳೆಯದು. ನಾನು ಕೂಡ ಸ್ವಲ್ಪ ಜೀವನದಲ್ಲಿ ಕೃಷಿ ಪ್ರಧಾನವಾಗಿ ಮಾಡ್ತಾ ಇದ್ದ ನಾನು ಕೂಡ ಯೋಗಕ್ಕೆ ಹೆಚ್ಚು ಒಲವನ್ನು ಕೊಡ್ತಾ ಇದ್ದೇನೆ. ಪುತ್ತೂರಲ್ಲಿ ಕೂಡ ನಾನು ಯೋಗ ಸಂಘದ ಗೌರವಾಧ್ಯಕ್ಷ ಆಗಿದ್ದುಕೊಂಡಿದ್ದೇನೆ. ಪುತ್ತೂರು ತಾಲೂಕಿನ ಯೋಗ ಸಂಘದ ಗೌರವಾಧ್ಯಕ್ಷ ಆಗಿದ್ದುಕೊಂಡು ಪುತ್ತೂರಲ್ಲಿ ಕೂಡ ಒಂದು ಯೋಗ ಟೀಮನ್ನು ನಾವು ಬೆಳೆಸ್ಕೊಂಡು ಹೋಗ್ತಾ ಇರ್ತೇವೆ. ಹಾಗೆ ಇಲ್ಲಿ ಕೂಡ ಪ್ರಗತಿ ವಿದ್ಯಾಸಂಸ್ಥೆಯ ಪ್ರತಿ ಮಗುವಿಗೆ ಆರೋಗ್ಯದ ದೃಷ್ಟಿಯಿಂದ, ವಿದ್ಯೆ ಬರುವ ದೃಷ್ಟಿಯಿಂದ, ಮೆದುಳು ಚುರುಕಾಗುವ ದೃಷ್ಟಿಯಿಂದ ಯೋಗ ಅತಿ ಉತ್ತಮ ಅಂತ ಹೇಳಿ ಭಾವಿಸಿಕೊಂಡು ನಾನು ಯೋಗಕ್ಕೆ ಹೆಚ್ಚು ಪ್ರಾಧಾನ್ಯತೆ ಕೊಡ್ತಾ ಇದ್ದೇನೆ. ಹಾಗೆ ಅಥವಾ PT ಗಳ ಉತ್ಸಾಹದಿಂದ ಎಲ್ಲ ಸ್ಪೋರ್ಟ್ಸ್ಗಳು, ಎಲ್ಲ ಪ್ರತಿಭಾ ಕಾರಂಜಿಯಲ್ಲಿ ಕಳೆದ ವರ್ಷ ಕೂಡ ನಾವು ತಾಲೂಕಿಗೆ ಹೈಸ್ಕೂಲ್ ಮತ್ತು ಪ್ರಾಥಮಿಕ ಎರಡರಲ್ಲಿ ಕೂಡ ಪ್ರಥಮವನ್ನು ಬರ್ಕೊಂಡಿದ್ದೇವೆ. ಪುತ್ತೂರು ತಾಲೂಕಲ್ಲಿ ವಿವೇಕಾನಂದದಲ್ಲಿ ನಡೆದಂತ ಪ್ರತಿಭಾ ಕಾರಂಜಿಯಲ್ಲಿ ಕೂಡ ನಾವು ಕಳೆದ ವರ್ಷ 2 ಪ್ರಥಮವನ್ನು, ಸಮಗ್ರ ಪ್ರಶಸ್ತಿಯನ್ನು ನಾವು ಕಳೆದ ವರ್ಷ ಕೂಡ ತಗೊಂಡಿದ್ದೇವೆ. ಹಾಗೆ ಮಕ್ಕಳಿಗೆ ಬೇಕಾದಂತ ಏನ್ ಬೇಕು ಅಂತ ಹೇಳುವಂಥದ್ದನ್ನ ಹಿರಿಯವರು, ಹೆತ್ತವರು, ಪೋಷಕರು ತೃಪ್ತಿಯಿಂದ ಈ ಶಾಲೆಯಿಂದ ಹೊರಗೆ ಹೋಗ್ತಾ ಇದ್ದಾರೆ. ಪ್ರತಿ ವರ್ಷ ಮಕ್ಕಳ ವಿದ್ಯೆಯ ಉದ್ದೇಶ ಏನು? ಅವರ ಜೀವನ ಒಂದು ಬಾಳುವಂಥದ್ದು, ಜೀವನದಲ್ಲಿ ಒಳ್ಳೆಯ ಮಾರ್ಕ್ ತೆಗೆಯುವಂಥದ್ದು, ಯಾವುದೇ ಕಾಲೇಜಿಗೆ ಹೋಗಿ ಅವರಿಗೆ ಸೀಟ್ ಸಿಗುವಂಥದ್ದು, ಅಥವಾ ಅವರಿಗೆ ಮುಂದಿನ ವಿಭಾಗಗಳಿಗೆ ಸೈನ್ಸ್ ಇರ್ಬೋದು, ಕಾಮರ್ಸ್ ಇರ್ಬೋದು, ಇದಕ್ಕೆ ಬೇಕಾದಷ್ಟು ಮಾರ್ಕನ್ನು, ಒಂದು ಡಿಸ್ಟಿಂಕ್ಷನ್ ಇಂದ ಮೇಲ್ಪಟ್ಟು ಮಾರ್ಕನ್ನು ಪ್ರತಿಯೊಬ್ಬರು ಮಕ್ಕಳು ತೆಗಿಬೇಕು ಅಂತ ಹೇಳಿ ಉದ್ದೇಶದಿಂದ ಕಾಂಪಿಟೇಟಿವ್ ಆಗಿ ನಾವು ಅವರನ್ನು ದುಡಿಸಿಕೊಂಡು, ಹೆತ್ತವರನ್ನ ಪ್ರೋತ್ಸಾಹಿಸಿಕೊಂಡು, ಹೆತ್ತವರಲ್ಲಿ ಕೇಳಿಕೊಂಡು ಒಂದು 2-3 ತಿಂಗಳು ಅವರ ಎಲ್ಲ ಮಕ್ಕಳ ಚಟದಿಂದ ಹೊರಗೆ ಬಂದು ಮಕ್ಕಳನ್ನ ಪ್ರಗತಿ ವಿದ್ಯಾಸಂಸ್ಥೆಯ ಮಡಿಲಲ್ಲಿ ಜನವರಿ, ಫೆಬ್ರವರಿ, ಮಾರ್ಚ್ 3 ತಿಂಗಳು ಅವರನ್ನು ಇಲ್ಲೇ ಉಳಿಸಿಕೊಂಡು 100% ಫಲಿತಾಂಶವನ್ನು ನಿರಂತರ ಪಡೆದುಕೊಂಡು ಬಂದಿದ್ದೇವೆ. ಇದಕ್ಕೆ ಹೆಚ್ಚಿನ ಶಿಕ್ಷಕರು ಕೂಡ ಇಲ್ಲಿ ರಾತ್ರಿ ಹಗಲು ಇಲ್ಲಿ ಮಕ್ಕಳೊಟ್ಟಿಗೆ ನಿಂತುಕೊಂಡು ಅವರಿಗೆ ಏನು ಬೇಕು ಅವರ ಬೇಡಿಕೆಗೆ ಪ್ರತಿಸ್ಪಂದಿಸುತ್ತಾ ಮಕ್ಕಳನ್ನ ಒಳ್ಳೆ ಮಾರ್ಗ ತೆಗೆಯುವ ನಿಟ್ಟಿನಲ್ಲಿ ಪ್ರೋತ್ಸಾಹ ಮಾಡ್ತಾ ಇದ್ದಾರೆ. ನೀವು ಕ್ರೀಡೆ ಮತ್ತೆ ಯೋಗದ ಬಗ್ಗೆ ಒಂದು ಹೇಳಿದ್ರೆ, ಈಗಿನ ಕಾಲದಲ್ಲಿ ಒಂದು ನಂಬಿಕೆ ಉಂಟು ಸರ್, ಅಂದ್ರೆ ಕೆಲವರದೊಂದು ಯೋಚನೆ ಅಂತಂದ್ರೆ ಮಕ್ಕಳು ಒಂದು ಕೋ-ಕರಿಕ್ಯುಲರ್ ಅಲ್ಲಿ ಇದ್ರೆ ಅದು ಸ್ಟಡೀಸ್ ಮೇಲೆ ಎಫೆಕ್ಟ್ ಆಗ್ತದೆ, ಸ್ಟಡೀಸ್ ಪರ್ಸೆಂಟೇಜ್ ಕಮ್ಮಿ ಆಗ್ತದೆ ಅಂತ ಹೇಳಿ ಒಪಿನಿಯನ್ ಎಷ್ಟೋ ಪೇರೆಂಟ್ಸ್ ಉಂಟು. ಅವ್ರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತಾರೆ? ಖಂಡಿತ ಇಲ್ಲ. ಯಾರು ಕೋ-ಕರಿಕ್ಯುಲರ್ ಆಕ್ಟಿವಿಟೀಸ್ ಅಲ್ಲಿ ಜಾಸ್ತಿ ಇದ್ರು ಅವ್ರಿಗೆ ಯಾವತ್ತೂ ತರಗತಿಯಲ್ಲಿ ಪ್ರಥಮ ಇರ್ತಾರೆ. ಕಬಡ್ಡಿ ಅಂತ ಆಟ 20 ನಿಮಿಷದಲ್ಲಿ ಸೋಲು ಗೆಲುವಿನ ಅಂತರ ಗೊತ್ತಾಗುವಂತ ಆಟ, ಅಷ್ಟು ಚುರುಕಾಗಿ, ಅಷ್ಟು ಶಕ್ತಿಯುತವಾಗಿ ಆಡುವಾಗ ಆ ಮಕ್ಕಳು ಕೂಡ ಪಾಠದಲ್ಲಿ ಕೂಡ ಅಷ್ಟೇ ಚುರುಕಾಗಿರ್ತಾರೆ. ಕೆಲ ಮಕ್ಕಳು ಪ್ರಥಮವಾಗಿ ಪಾಠದಲ್ಲಿ ಚುರುಕಾಗಿರುವುದಿಲ್ಲ, ಇಲ್ಲಿ ಆಟದಲ್ಲಿ ಒಳ್ಳೆ ಉಲ್ಲಾಸವನ್ನು ತೋರಿಸ್ತಾರೆ. ಅವರು ಆಟದ ಆಡಿ ನಾನೊಬ್ಬ ಅಲ್ಲಿ ನಾಯಕ, ನಾನೊಬ್ಬ ಒಳ್ಳೆಯ ಪಾಠದಲ್ಲಿ ಕೂಡ ನಾನು ಮುಂದೆ ಬರಬಲ್ಲೆ ಅಂತ ಹೇಳುವಂತ ಆತ್ಮವಿಶ್ವಾಸ ಬಂದ ಮೇಲೆ ಕ್ಲಾಸಲ್ಲಿ ಕೂಡ ಅದನ್ನು ತೋರ್ಪಡಿಸ್ತಾರೆ ಅವರು. ಆದ ಕಾರಣ ಯಾವತ್ತೂ ಕಬಡ್ಡಿ ಅಥವಾ ಕ್ರೀಡೆಗಳಿಗೆ ಬಂದಂತ ಮಕ್ಕಳು ಯಾವತ್ತೂ ಹಿಂದೆ ಉಳಿದಿಲ್ಲ, ಪಾಠದಲ್ಲಿ ಹಿಂದೆ ಉಳಿದಿಲ್ಲ, ಯಾವತ್ತೂ ಮುಂದೆನೇ ಇರ್ತಾ ಇದ್ರು. ಈ ಬಾರಿ ಅಂದ್ರೆ 22ನೇ ಬಾರಿ 100% ಫಲಿತಾಂಶ ಬಂದಿದೆ. ಅದರ ಜೊತೆಗೆ ನಿಮ್ಮ ವಿದ್ಯಾರ್ಥಿನಿ ಹನ್ಸಿಕಾ ಅವರು 624 ತೆಗೆದು ರಾಜ್ಯಕ್ಕೆ ದ್ವಿತೀಯ ಸ್ಥಾನ ಪಡೆದಿದ್ದಾರೆ. ಇದ್ರ ಬಗ್ಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ಈ ಒಂದು 22 ಬಾರಿ ನಿರಂತರವಾಗಿ 100% ಫಲಿತಾಂಶ ಬಂದಿರೋದು. ನಾವು ಪ್ರಗತಿ ವಿದ್ಯಾಸಂಸ್ಥೆಯ ಆಡಳಿತ ಮಂಡಳಿ ಅಧ್ಯಾಪಕರವರು ಕಂಡುಕೊಂಡ ಹಾಗೆ ಯಾವ ಹೆತ್ತವರು ಮಕ್ಕಳೊಟ್ಟಿಗೆ, ನಮ್ಮ ಅಧ್ಯಾಪಕರೊಟ್ಟಿಗೆ, ಶಾಲಾ ಆಡಳಿತ ಮಂಡಳಿಯೊಟ್ಟಿಗೆ ಬೆರೀತಾ ಮಕ್ಕಳ ಬೇಡಿಕೆಗಳಿಗೆ ಪ್ರತಿಸ್ಪಂದಿಸುತ್ತಾ ಪ್ರತಿದಿನ ಪ್ರತಿ ವಿಷಯದಲ್ಲಿ ಅವರು ಮಕ್ಕಳೊಟ್ಟಿಗೆ ಯಾರು ಇರ್ತಾರ ಅಂಥವರ ಮಕ್ಕಳು ಯಾವತ್ತೂ ಹಿಂಜರಿಯುವುದಿಲ್ಲ. ಹಾಗೆ ಈ ಹನ್ಸಿಕನ ತಂದೆ ತಾಯಿ LKGಯಿಂದ ಹಿಡಿದು ಇಲ್ಲಿ ತನಕ ಯಾವತ್ತೂ ಶಾಲೆಯೊಟ್ಟಿಗೆ 100ಕ್ಕೆ 100% ಭಾಗವಹಿಸುತ್ತಾ, ಅವಳು ಕೂಡ 1ನೇ ತರಗತಿಯಿಂದ LKGಯಿಂದ ಇರ್ಬೋದು, ಇಷ್ಟ ತನಕ ಆ ಪ್ರಥಮವನ್ನು ಬಿಟ್ಟುಕೊಡ್ಲಿಲ್ಲ. ಅಂತ ತುಂಬಾ ಮಕ್ಕಳಿದ್ದಾರೆ, ಪ್ರತಿ ವರ್ಷ ಅಂಥದ್ದೊಂದು ಕೆಲವು ಮಕ್ಕಳಿದ್ದಾರೆ. ಅಂತ ಮಕ್ಕಳಿಗೆ ನಾವು ಫುಲ್ ಪ್ರೋತ್ಸಾಹವನ್ನು ನಾವು ಅಲ್ಲಿ ಅವ್ರಿಗೆ ಕೊಡ್ತೇವೆ, ಅವರನ್ನ ಬೆಳೆಸ್ತೇವೆ. ಅವ್ರು ನಮಗೆ ಅತಿ ಸುಲಭದಲ್ಲಿ ಉತ್ತಮ ಅಂಕವನ್ನು ಗಳಿಸ್ಲಿಕ್ಕೆ ಸಿಗ್ತಾರೆ. ಯಾಕೆಂತ ಹೇಳಿದ್ರೆ ಹೆತ್ತವರ ಪ್ರೋತ್ಸಾಹ. ನಾವು ಕ್ರೀಡೆಯಲ್ಲಿ ಕೂಡ ನೋಡ್ತೇವೆ, ಮಕ್ಕಳಿಗೆ ಸಂಜೆ ಕೂಡ ಕ್ರೀಡೆಯಲ್ಲಿ ಭಾಗವಹಿಸ್ತಿರುವಾಗ ಅವರ ತಂದೆ ತಾಯಿ ಕೂಡ ಅಲ್ಲಿ ಹತ್ತಿರ ಬಂದು ನಿಂತ್ಕೊಳ್ತಾ ಇದ್ರು, ಮಕ್ಕಳಿಗೆ ಪ್ರೋತ್ಸಾಹ ಕೊಡ್ತಾ ಇದ್ರು. ನಾವಿಲ್ಲಿ 9 ಬಾರಿ ರಾಷ್ಟ್ರ ಮಟ್ಟಕ್ಕೆ ಹೋದಂಥದ್ದು 17ರ ಬಾಲಕಿಯರು. ಆ ಬಾಲಕಿಯರಿಗೆ ತಂದೆ ತಾಯಿ ಹೆಚ್ಚು ಪ್ರೋತ್ಸಾಹ, ಸ್ವಲ್ಪ ಜಾಸ್ತಿ ಅವ್ರನ್ನ ಮನೆ ಕರ್ಕೊಂಡು ಹೋಗುದಿರ್ಬೋದು, ಬೆಳ್ಳಿ ಕರ್ಕೊಂಡು ಬರುವುದಿರ್ಬೋದು, ಅವರಿಗೆ ಶರೀರಕ್ಕೆ ಬೇಕಾದಂಥ ಎಣ್ಣೆ ಮಸಾಜ್ ಮಾಡೋದು, ಬಿಸಿ ನೀರು ಹೊಯ್ಯುವಂಥದ್ದು, ಇದನ್ನೆಲ್ಲ ಆಟ ಆಡಿ ದನಿ ಮರೆಯುವಾಗ ಅವರ ಮಕ್ಕಳೊಟ್ಟಿಗೆ ಹೆಚ್ಚು ಬೆರೀತಾ ಇರುವಂಥದ್ದು ಹೆತ್ತವರು. ಹಾಗೆ ಆ ಹೆತ್ತವರು ಯಾವತ್ತೂ ಮಕ್ಕಳೊಟ್ಟಿಗಿದ್ದರೆ ಅಥವಾ
ಶಿಕ್ಷಕನ ಸಂಸ್ಥೆ ಒಟ್ಟಿಗಿದ್ರೆ ಯಾವತ್ತೂ ಶಿಕ್ಷಣ ಸಂಸ್ಥೆ ಮುಂದೆ ಬರ್ತದೆ, ಮಕ್ಕಳು ಕೂಡ ಮುಂದೆ ಬರ್ತಾರೆ ಅಂತ ಹೇಳಿ ನಮ್ಮ ಭಾವನೆ. ಸೊ ಈ ಒಂದು ಲಾಂಗ್ ಜರ್ನಿಯಲ್ಲಿ ನಿಮ್ಮ ಒಂದು ಬೆಸ್ಟ್ ಮೂಮೆಂಟ್ ಅಂತ ಹೇಳಿದ್ರೆ ಯಾವ್ದು ಸರ್? ಅದು ಯಾವ್ದಾದ್ರು ಒಂದು ಬೆಸ್ಟ್ ಮೂಮೆಂಟ್ ಅನ್ನು ಹಂಚಿಕೊಳ್ತೀರಿ ಅಂತ ಹೇಳಿದ್ರೆ ಯಾವ್ದು? ಸೋಲು, ಗೆಲುವು, ನಿರಾಶೆ, ಹತಾಶೆ ಎಲ್ಲ ಇದ್ದದ್ದಿ. ಆದರೆ ಪ್ರತಿ ವರ್ಷ ಆ ಒಂದು ರಿಸಲ್ಟ್ ಬಂದಾಗ, 100% ಫಲಿತಾಂಶ ಹೊಂದಿದಾಗ, ಶಾಲೆಯಲ್ಲಿ ಸರ್ವತೋಮುಖ ಅಭಿವೃದ್ಧಿಗೋಸ್ಕರ ಅವನ್ನು ತೋರ್ಪಡಿಸುವ ನಿಟ್ಟಿನಲ್ಲಿ ವಾರ್ಷಿಕೋತ್ಸವವನ್ನು ಏರ್ಪಡಿಸುವಾಗ, ಶಾಲೆ 25ನೇ ವರ್ಷದಲ್ಲಿ 25 ದಿನದ ಕಾರ್ಯಕ್ರಮವನ್ನು 25ನೇ ವರ್ಷದಲ್ಲಿ 25 ದಿನದ ಕಾರ್ಯಕ್ರಮ, ಒಳ್ಳೊಳ್ಳೆ ಕಾರ್ಯಕ್ರಮವನ್ನು 25 ದಿನ ಕೂಡ ನಿರಂತರ ಕೊಟ್ಟಿದ್ದೇವೆ ನಾವು. ವಿಶೇಷ ಕಾರ್ಯಕ್ರಮಗಳು, ಮಕ್ಕಳಿಗೆ ಪ್ರೋತ್ಸಾಹ ಇರ್ಬೋದು, ತಂದೆ ತಾಯಿ ಪ್ರೋತ್ಸಾಹ ಇರ್ಬೋದು. ಒಂದು ದಿನ ಫುಲ್ ಮಹಿಳಾ ದಿನ ಮಹಿಳೆಯರನ್ನೇ ಸ್ಟೇಜಿಗೆ ಕೊಟ್ಟಿದ್ದೇವೆ. ಒಂದಿನ ಫುಲ್ ಮಿಲಿಟರಿಯವರಿಗೆ ಒಂದು ದಿನವನ್ನು ಕೊಟ್ಟಿದ್ದೇವೆ. ಇಂಥ ಒಳ್ಳೆ ಟ್ರೈನರ್ಸ್ಗಳನ್ನು, JC ಟ್ರೈನರ್ಗಳನ್ನು, ರಾಜೇಂದ್ರರವರನ್ನು ಕರೆಸಿದ್ದೇವೆ, ಮಕ್ಕಳಿಗೆ ಕರೆಸಿದ್ದೇವೆ. ಬೇರೆ ಬೇರೆ ದಿನವನ್ನು ಒಳ್ಳೆ ರೀತಿಯಲ್ಲಿ ನಾವು ಆಚರಣೆ ಮಾಡಿದ್ದೇವೆ. ಇದೆಲ್ಲ ಸಂತೋಷ ನಿರಂತರ ಪ್ರತಿ ವರ್ಷ ನಡೀತಾ ಇದ್ದದಂತೆ. ಸರಕಾರದ ನಿರಾಶಾದಾಯಕ ಪ್ರತಿಕ್ರಿಯೆ ನಮಗೆ ಪ್ರಥಮದಿಂದಲೇ ನಮಗೆ ಬಂದಿದೆ. ನಾವು ನೋವನ್ನು ತುಂಬ ಅನುಭವಿಸಿದ್ದೇವೆ, ಕಷ್ಟವನ್ನು ಅನುಭವಿಸಿ, ಆ ಕಷ್ಟದಿಂದಾಗಿ ನಾವು ಮೇಲೆ ಬರಲಿಕ್ಕೆ ನಮಗೆ ಪ್ರೋತ್ಸಾಹವನ್ನು ನಾನು ಭಾವಿಸ್ತೇನೆ. ಆ ಕಷ್ಟವನ್ನೇ ನಾನು ಸವಾಲಾಗಿ ಸ್ವೀಕರಿಸಿದ್ದೇನೆ. ಆಂಗ್ಲ ಮಾಧ್ಯಮ ಶಿಕ್ಷಣವನ್ನು ಕೊಡಬಾರ್ದು, ಇಂಗ್ಲೀಷನ್ನು ಕಂಗ್ಲೀಷ್ ಅಂತ ಹೇಳ್ಕೊಂಡು ನಮ್ಮನ್ನು ಓಡಿಸ್ಕೊಂಡು ಹೋಗ್ತಾ ಇದ್ರು. ಪುಸ್ತಕವನ್ನು ಕಿತ್ಕೊಂಡು ಹೋಗ್ತಾ ಇದ್ರು. ಕನ್ನಡನೇ ಪಾಠ ಮಾಡಬೇಕು, ಆಂಗ್ಲ ಮಾಡಲೇಬಾರ್ದು ಅಂತ ಹೇಳ್ತಾ ಇದ್ರು. ನಾವಿಲ್ಲಿ ಸಾಮಾನ್ಯ ಸರ್ಕಾರಿ ಶಾಲೆಯ ಅಧ್ಯಾಪಕ, ನಮ್ಮ ಆತ್ಮೀಯರಾಗಿದ್ದಂಥ ಅಧ್ಯಾಪಕರು ಹೇಳ್ತಾರೆ, ಸರ್ ನೀವು ಒಂದು ಕನ್ನಡ ಮಾಧ್ಯಮ ಅಂತೇಳಿ ಮಾಡಬೇಡಿ ಸರ್, ನಮ್ಮ ಕನ್ನಡ ಮಾಧ್ಯಮಕ್ಕೆಲ್ಲ ಪೆಟ್ಟಾಗ್ತದೆ, ನಮಗೆ ತೊಂದರೆ ಆಗ್ತದೆ, ಮಕ್ಕಳೆಲ್ಲ ಅಲ್ಲಿ ಹೋಗ್ತಾರೆ ಅಂತೇಳಿ. ಆದರೂ ಸಾಮಾನ್ಯ ಜನಗಳಿಗೆ ಕೂಡ ನಮ್ಮ ಶಿಕ್ಷಣ ಒದಗಬೇಕು. ಪ್ರಗತಿ ವಿದ್ಯಾಸಂಸ್ಥೆಯಲ್ಲಿ ಅತಿ ಶ್ರೀಮಂತರಿಗೆ ಸಿಗುವಂಥದ್ದು ಅಥವಾ ವಿದ್ಯಾವಂತರಿಗೆ, ಆಂಗ್ಲ ಮಾಧ್ಯಮದಲ್ಲಿ ಮನೆಯಲ್ಲಿ ಕೂಡ ಟ್ಯೂಷನ್ ನೋಡ್ಬೇಕಾದ್ರೆ ಸ್ವಲ್ಪ ವಿದ್ಯಾವಂತರು ಬೇಕು ಅಂತೇಳಿ ಹಳ್ಳಿಯವರ ಭಾವನೆ ಇತ್ತು. ಅವರಿಗೆ ಮಾತ್ರ ಸಿಗ್ಬೋದು ಅಂತ ಹೇಳೋ ಭಾವನೆ ಇತ್ತು. ಅದಕ್ಕೋಸ್ಕರ ನಾವು ದಶಮಾನೋತ್ಸವದಿಂದ ನಂತರ ನಾವು ಕನ್ನಡ ಮಾಧ್ಯಮವನ್ನು ಕೂಡ ನಾವು ಪ್ರಾರಂಭಿಸಿದ್ದೇವೆ. 8, 9, 10, 10ನೇ ತರಗತಿಗೆ 3 ವರ್ಷ ಅದನ್ನು ಕೂಡ ಪ್ರಾರಂಭ ಮಾಡಿದ್ದೇವೆ ನಾವು. ಅತಿ ಕಡಿಮೆ ಅಂತ ಹೇಳಿದ್ರೆ ನಮ್ಮ 8, 9, 10ನೇ ತರಗತಿ ಆಂಗ್ಲ ಮಾಧ್ಯಮದ ಶಿಕ್ಷಕರು ಪಾಠ ಮಾಡ್ಲಿಕ್ಕೆ ಆಗ್ತಾ ಇತ್ತು ನಮಗೆ. ಅದನ್ನು ತಗೊಂಡು ಬಿಟ್ಟು ನಾವು 3,500 ಹಿಡ್ಕೊಂಡು ಇಡೀ ವರ್ಷಕ್ಕೆ ತಿಂಗಳಿಗೆ 350 ರೂಪಾಯಿ, 3,500 ಹಿಡ್ಕೊಂಡು ನಾವು ಮಕ್ಕಳಿಗೆ ಶಿಕ್ಷಣವನ್ನು ಕೊಡ್ತಾ ಇದ್ದೇವೆ. ಈಗ ಕೂಡ 3,500, 4,500, 5,500 ಅಥವಾ 6,000 ಒಳಗೆ ನಾವೀಗ 8th, 9th, 10th ಅನ್ನ ಕನ್ನಡ ಮಾಧ್ಯಮದಲ್ಲಿ ನಾವು ಬೋಧಿಸ್ತಾ ಇದ್ದೇವೆ. ಯಾಕೆಂತ ಹೇಳಿದ್ರೆ ಕನ್ನಡ ಇಂಗ್ಲಿಷನ್ನ ಕಬ್ಬಿಣದ ಕಡಲೆ ಅಂತ ಹೇಳೋ ಭಾವಿಸಿ ಹೆದರಿಕೆ ಇರುವಂಥ ಮಕ್ಕಳನ್ನ ನಾವು ಅದಕ್ಕೆ ತಗೊಂಡೋಗಿ ಅದರಲ್ಲಿ ಕೂಡ ಒಳ್ಳೆಯ ಶಿಕ್ಷಣವನ್ನು ಕೊಡ್ತಾ ಇದ್ದೇವೆ. ಹಾಗೆ ರಾಮಕೃಷ್ಣಾಚಾರ್ ಪಾಲ್ತಾಡಿ ನಮ್ಮವರೇ, ಅವರನ್ನ 10ನೇ ಸಾಹಿತ್ಯ ಸಮ್ಮೇಳನವನ್ನು ನಾವು ಕನ್ನಡ ಇಲ್ಲಿ ನಮ್ಮ ಪ್ರಗತಿ ವಿದ್ಯಾಸಂಸ್ಥೆಯಲ್ಲಿ ಪುತ್ತೂರು ತಾಲೂಕು ಸಾಹಿತ್ಯ ಸಮ್ಮೇಳನ ಆಯೋಜಿಸಿದ್ದೇವೆ. ಅದಕ್ಕೆ ಅಧ್ಯಕ್ಷರಾಗಿ ಪಾಲ್ತಾಡಿ ರಾಮಕೃಷ್ಣಾಚಾರ್ಯನ ಇಲ್ಲಿ ಅಧ್ಯಕ್ಷರಾಗಿ ನೇಮಿಸಿದ್ದೇವೆ. ಅದಕ್ಕೆ ಅವರಿಗೆ ಪ್ರೋತ್ಸಾಹ ಕೊಟ್ಟಿದ್ದೇವೆ. ಹಾಗೆ ಅವರ ನಿರಂತರ ಪ್ರೋತ್ಸಾಹದ ನಂತರ ಇಲ್ಲಿ ತುಳುವಿನಲ್ಲಿ ಕೂಡ ನಾವು ಪಾಠವನ್ನು ಬೋಧನೆಯನ್ನು ಪ್ರಾರಂಭಿಸಿದ್ದೇವೆ. ಹಾಗೆ ಈಗ ತುಳುವಲ್ಲಿ ಕೂಡ ನಿರಂತರವಾಗಿ ಕ್ಲಾಸ್ ನಡೀತಾ ಇದೆ. ಹೆಚ್ಚಿನ ಮಕ್ಕಳು 100ಕ್ಕೆ 100 ಫಲಿತಾಂಶವನ್ನು ಪಡಿತಾ ಇದ್ದಾರೆ. ಕನ್ನಡ ಇದ್ರ ಲ್ಯಾಂಗ್ವೇಜ್ ಒಟ್ಟಿಗೆ ತುಳು ಪಾಠವನ್ನು ಕೊಡ್ತಾ ಇದ್ದೇವೆ ನಾವು. 3ನೇ ಭಾಷೆಯಾಗಿ ತುಳು ಭಾಷೆಯನ್ನು ಕೂಡ ನಾವು ಕೊಡ್ತಾ ಇದ್ದೇವೆ. ಈಗ ಒಂದು ಸರಳವಾಗಿ ಈ ಪ್ರಗತಿ ವಿದ್ಯಾಸಂಸ್ಥೆಯ ಪ್ರಗತಿಯ ಬಗ್ಗೆ ಹೇಳುದಾದ್ರೆ ಏನ್ ಹೇಳಿಕ್ಕೆ ಇಷ್ಟಪಡ್ತೀರಿ ಸರ್? ಅಂದ್ರೆ ಒಂದು 1993ರಿಂದ 2025 ಈ ಒಂದು ಸುದೀರ್ಘ ಪಯಣದ ಬಗ್ಗೆ ಸರಳವಾಗಿ ಏನ್ ಹೇಳಿಕ್ಕೆ ಇಷ್ಟಪಡ್ತೀರಿ? ನನಗೆ ದೇವರು ಕೊಟ್ಟ ಒಂದು ಮಕ್ಕಳೊಟ್ಟಿಗೆ ಆಟ ಆಡುವಂತ ವಿಶೇಷವಾದ ಒಂದು ಸೌಭಾಗ್ಯವನ್ನು ದೇವರು ಕೊಟ್ಟಿದ್ದಾರೆ ನನಗೆ. ನಿರಂತರವಾಗಿ ನಾನು ಕೃಷಿ ಪ್ರಧಾನವಾಗಿ ಬಂದಂಥವರು. ನಮಗೆ ನಮ್ಮ ಕೃಷಿ ದೊಡ್ಡ ಕೃಷಿಕರು 2-3 ಜಾಗದಲ್ಲಿ ನಮಗೆ ಕೃಷಿ ಇದೆ. ಈ ಪ್ರಗತಿ ವಿದ್ಯಾಸಂಸ್ಥೆ ಈ ಜಾಗದಲ್ಲಿ 10 ಎಕರೆ ಇದೆ. ಅಲ್ಲಿ ಮಾದೋಡಿ ಅಂತ ಹೇಳುವಂಥ ಜಾಗದಲ್ಲಿ 10 ಎಕರೆ ಜಾಗ ಇದೆ. ತಿಂಗಳಾಡಿ ಅಂತ ಹೇಳುವಂಥಲ್ಲಿ ಕೂಡ ಒಂದು 10-15 ಎಕರೆ ಜಾಗ ಅಲ್ಲಿ ಕೂಡ ನಮಗಿದೆ. ಹಾಗೆ 2-3 ಜಾಗದಲ್ಲಿ ಕೃಷಿ ಪ್ರಧಾನವಾದಂಥ ನಾವು ನಮ್ಮ ಡಿಗ್ರಿಯನ್ನು ಮುಗಿಸಿದ ಕೂಡಲೇ ಕೃಷಿಗೆ ತೊಂದರೆ ಆಗಬಾರ್ದು, ತಂದೆಯವರು ಹಾಕಿಕೊಡುವಂಥ ದಾರಿ ಅಲ್ಲಿ ಮೊಟಕುಗೊಳಿಸಬಾರ್ದು, ತಂದೆಯವರ ಮನಸ್ಸಿಗೆ ಆ ಕೃಷಿಯನ್ನ ಅದು ನಿರ್ನಾಮ ಆಗುವಂಥದ್ದು. ಅವ್ರು ಬಿಟ್ಟು ಹೋದ್ರೆ, ಮಕ್ಕಳು ಬಿಟ್ಟು ಅದನ್ನು ಆಸಕ್ತಿ ತೋರಿಸಿದ್ರೆ ಅದು ಬಿಟ್ಟು ಹೋಗ್ತದೆ. ಅದಕ್ಕೋಸ್ಕರ ನಾವು ಕೃಷಿಯನ್ನೇ ತೊಡಗಿಸಿಕೊಂಡು ಇದ್ದಂಥವ್ರು. ಹಾಗೆ ನಮ್ಮ ಸಮಾಜಕ್ಕೋಸ್ಕರ ದುಡಿಬೇಕು ಅಂತ ಹೇಳುವ ನಿಟ್ಟಿನಲ್ಲಿ ಕೂಡ ನಾನು ಕೆಲವು ಯೋಜನೆಗಳನ್ನು ಇಲ್ಲಿ ಹಾಕಿಕೊಂಡಿದ್ದೇನೆ. ನಮ್ಮ ಕಾಣಿಯೂರಿನ ರೈಲ್ವೆ ನಿಲ್ದಾಣ ಸಮಿತಿಯ ಗೌರವ ಅಧ್ಯಕ್ಷನಾಗಿದ್ದುಕೊಂಡು ಅಲ್ಲಿ ನಿರಂತರ 40, 50 ದಿನ, 60 ದಿನ ಸ್ಟ್ರೈಕ್ ಕೂತುಕೊಟ್ಟು ರೈಲ್ವೆ ನಿಲ್ದಾಣವನ್ನು ಪ್ರಾರಂಭಿಸಿದ್ದೇವೆ ನಾವು.
ಇಲ್ಲಿ ಹಾಗೆ ಊರಿಗೆ ಬೇಕಾದಂತ, ನಮ್ಮ ಸಮಾಜಕ್ಕೆ ಬೇಕಾದಂತ, ನನಗೆ ಕೂಡ ಪ್ರಯೋಜನ ಬರ್ತದೆ. ಒಂದು 20% ನನಗೆ ಕೂಡ ಪ್ರಯೋಜನ ಬರ್ತದೆ, ಅದು ಸಮಾಜಕ್ಕೆ ಹೆಚ್ಚಿನ ಪ್ರಯೋಜನ ಬರ್ತದೆ. ಅದು ಇಂಥ ಕೆಲಸಗಳನ್ನು ಕೂಡ ನಾನು ಸಮಾಜದಲ್ಲಿ ಇದ್ದುಕೊಂಡು ಸಮಾಜಮುಖಿಯಾಗಿ ಕೆಲಸ ಮಾಡ್ತಿರುವಾಗ ಈ ವಿದ್ಯಾಸಂಸ್ಥೆಗಳು ನನ್ನೊಟ್ಟಿಗೆ ಹೋಗ್ತಾ ಇದೆ. ಇಲ್ಲಿ ಪಾಸಾಗಿ ಹೋದಂಥ ಹೆತ್ತವರ ಖುಷಿಯನ್ನ ನನ್ನೊಟ್ಟಿಗೆ ನಾನು ಹಂಚಿಕೊಂಡು ಮಕ್ಕಳು ಖುಷಿ ಪಡ್ತಾ ಇದ್ದಾರೆ. ಇಲ್ಲಿ ಕಲಿತು ಆಗಿನ ವಿದ್ಯಾರ್ಥಿ ಜೀವನವನ್ನು ನೆನಪಿಸಿಕೊಂಡು ಈಗ ಕೂಡ ಮೇಲೆ ಹೋದಂಥ ಒಳ್ಳೆ ಉದ್ಯೋಗದಲ್ಲಿರುವಂಥ ಒಳ್ಳೆಯ ಹುದ್ದೆಯಲ್ಲಿರುವಂಥ ತುಂಬ ನಮ್ಮ ಮಕ್ಕಳಿದ್ದಾರೆ, ಇಲ್ಲಿ ವಿದ್ಯಾರ್ಥಿಗಳಿದ್ದಾರೆ. ಅವರು ಪಡುವಂಥ ಖುಷಿ ನಮ್ಮೊಟ್ಟಿಗೆ ಈಗ ಒಂದು ಆಗಿನ ಪ್ರಗತಿಯು ಈಗ ಪ್ರಗತಿ ಹೊಂದಿದ ಪ್ರಗತಿಯನ್ನು ನೋಡಿಕೊಂಡು ಖುಷಿ ಪಡ್ತಾ ಇದ್ದಾರೆ. ಆ ಖುಷಿ ನನಗೆ ಕೂಡ ಸಿಗ್ತಾ ಇದೆ. ನಿರಂತರ ಹೀಗೆ ಈ ವಿದ್ಯಾಸಂಸ್ಥೆ ನಿರಂತರ ಬೆಳೀಲಿ ಅಂತ ಹೇಳ್ಕೊಂಡು ಪ್ರತಿ ಸಾರಿ ನಾವು ಹೆತ್ತವರಿಗೆ ಕೇಳ್ಕೊಳ್ಳೋದು ಹೇಗೆ ಅಂತ ಹೇಳಿದ್ರೆ, SSLC ದೊಡ್ಡ ಬ್ಯಾಚ್ ಹೊರಗೆ ಹೋದಾಗ ಅಷ್ಟೇ ಮಕ್ಕಳು, ಅದರಿಂದ ಜಾಸ್ತಿ ಮಕ್ಕಳು ಇಲ್ಲಿ ಉಳಿಬೇಕು ಅಂತ ಕೇಳ್ಕೊಳ್ತೇವೆ ಅವರಲ್ಲಿ ನಾವು. ಆದ ಕಾರಣ ಇಷ್ಟು ತನಕ ಮಕ್ಕಳ ಸಂಖ್ಯೆ ಯಾವತ್ತೂ ಕಡಿಮೆ ಆಗದೆ ಈಗ ಕೂಡ ಹತ್ತಿರ 900ರ ಮಟ್ಟಿಗೆ ಮಕ್ಕಳನ್ನ ಉಳಿಸಿಕೊಂಡು ಶಿಕ್ಷಣದಲ್ಲಿರುವಂಥ ಕೆಲವು ಲೋಪಗಳನ್ನು ಈಗ ಒಂದು 1ನೇ ಕ್ಲಾಸ್ ತರಗತಿಗೆ ಇಷ್ಟೇ ವರ್ಷ ಆಗಬೇಕು, 6 ವರ್ಷ ಆಗಬೇಕು, ಒಂದು ದಿನ ಹೆಚ್ಚು ಕಡಿಮೆ ಆದರೂ ಅಲ್ಲಿ ನೆಟ್ ತಗೊಳ್ಳೋದಿಲ್ಲ ಅಂತ ಹೇಳುವಂಥದ್ದು ಬಂದಿದೆ. ಅದಕ್ಕೋಸ್ಕರ ಅಲ್ಲಿ 1 ದಿನ 2 ದಿನ 3 ದಿನ 5 ದಿನ ಕಡಿಮೆ ಆದಂಥ ಮಕ್ಕಳನ್ನು ಸೇರಿಸಲಿಕ್ಕೋಸ್ಕರನೇ ಪ್ರೀ ಕಿಜನ್ನು ಒಂದು 2 ವರ್ಷ ನಂತರ ಪ್ರಾರಂಭಿಸಿದ್ದೇವೆ. ಈಗ ಅದರಲ್ಲಿ ಕೂಡ ಕಳೆದ ವರ್ಷ 48 ಮಕ್ಕಳು ಪ್ರೀ ಕಿಜಲ್ಲಿ ಕೂಡ ಇದ್ದಾರೆ. ಈಗ ಅವರಿಗೆ ಅತಿ ಕಡಿಮೆ ಒಂದು ನಾಮಕಾರಸ್ಥೆ 1,000 ರೂಪಾಯಿ ತಿಂಗಳಿಗೆ. ಶಿಕ್ಷಕರ ಇದಿಲ್ಲ, ಅವರಿಗೆ ಊಟ ಕೊಡ್ತಾ ಇದ್ದೇವೆ, ಹಾಲು ಅಥವಾ ಬೇರೆ ಇನ್ನಿತರೆ ಫುಡ್ ಕೊಡ್ತಾ ಇದ್ದೇವೆ. ಅವರಿಗೆ ಆಟ ಆಡಲಿಕ್ಕೆ ಬೇರೆನೇ ಸಪ್ರೇಟ್ ಗ್ರೌಂಡ್ ಮಾಡಿದ್ದೇವೆ. ಅವರಿಗೆ ಒಳ್ಳೆ ರೀತಿಯಲ್ಲಿ ಊಟ ಹಾಕ್ತಾ ಇದ್ದೇವೆ, ಹಾಲು ವಿತರಣೆ ಮಾಡ್ತಾ ಇದ್ದೇವೆ. ಅಥವಾ ಬಸ್ನಲ್ಲಿ ಕೂಡ ಅವರಿಗೆ 1 ರೂಪಾಯಿಯನ್ನು ತೆಗೆದುಕೊಳ್ಳದೆ ಆ ಮಕ್ಕಳಿಗೆ ಒಂದು ಅಂಗನವಾಡಿ ಯಾವ ಬೇರೆ ಶಾಲೆಗಳು ಹೇಗೆ ಬರ್ತದೆ ಅದರಿಂದ ಒಳ್ಳೆ ರೀತಿಯಲ್ಲಿ ಒಳ್ಳೆಯ ಮಕ್ಕಳಿಗೆ ಶಾರೀರಿಕ ಮಾನಸಿಕ ಬೆಳವಣಿಗೆ ಕೊಡುವಂಥ ಆಟೋಟಗಳನ್ನು ಇಲ್ಲಿ ಹಂಚಿಕೊಂಡು ಇಲ್ಲಿ ಪ್ರೀ ಕೆಜಿಯನ್ನು ಕೂಡ ಸ್ಟಾರ್ಟ್ ಮಾಡಿದ್ದೇವೆ. ಹಾಗೆ ಕಳೆದ ವರ್ಷ ಸ್ಕೌಟ್ ಗೈಡ್ಸ್ ಕಬ್ಬು ಬುಲ್ಬುಲ್ ಅದನ್ನು ಕೂಡ ಪ್ರಾರಂಭಿಸಿದ್ದೇವೆ. ಅದಕ್ಕೆ ನುರಿತ ಶಿಕ್ಷಕರ ಮಾಡಿಕೊಂಡು ಯಕ್ಷಗಾನ ಅಂತೂ ನಿರಂತರ ನಡೀತದೆ. ಎರಡು ಟೀಮ್ಗಳು ಪ್ರತಿ ವರ್ಷ 2 ಮೇಳವನ್ನ ಇಲ್ಲಿ ಆಡ್ತಾ, ಎರಡು ಚಿಕ್ಕ ಮಕ್ಕಳು ಇರ್ಬೋದು, ನುರಿತ ಮಕ್ಕಳು ದೊಡ್ಡವರು ಇರ್ಬೋದು, ಎರಡು ಯಕ್ಷಗಾನ ಪ್ರಸಂಗವನ್ನು ಇಲ್ಲಿ ಆಟ ಆಡ್ತಾ ಇದ್ದಾರೆ. ಮಕ್ಕಳು ಪ್ರತಿ ವರ್ಷ ಆಡ್ತಾ ಇದ್ದಾರೆ. ಹಾಗೆ ಹೆಚ್ಚಿನ ಮಕ್ಕಳು 2-3 ವಿಷಯದಲ್ಲಿ ಸ್ಟೇಜ್ ಹತ್ತುತ್ತಾರೆ. 6 ವಿಭಾಗದಲ್ಲಿ 7ರಲ್ಲಿ ಹತ್ತಿದ ಮಕ್ಕಳು ಕಳೆದ ವರ್ಷ ಇದ್ದಾರೆ 6 ಆಕ್ಟಿವಿಟೀಸ್ ಅಲ್ಲಿ. ಪ್ರತಿಯೊಬ್ಬರು ದೂರದಿಂದ ಸಿಟಿಗಳಿಂದ ಬಂದು ಕೂಡ ಹಳ್ಳಿಯಲ್ಲಿ ಎಲ್ಲ ಮಕ್ಕಳಿಗೆ ಬೇಕಾದಂಥ ಸಂಗೀತ, ಭರತನಾಟ್ಯ, ಶಾಸ್ತ್ರೀಯ ಸಂಗೀತ ಇರ್ಬೋದು, ಭರತನಾಟ್ಯ ಇರ್ಬೋದು, ಅಥವಾ ಬಾಕಿ ಥರ ಪ್ರಮೋದ್ನ ಇವ್ರದ್ದು ಬೆಳ್ಳಾರೆ ಪ್ರಮೋದ್ ಅವರ ಬಾಕಿ ಟೀಮ್ನವರು ಬರುವಂಥ ಆಕ್ಟಿವಿಟೀಸ್ ಇರ್ಬೋದು, ಗಾನಸಿರಿಯವರು ಹೇಳುವಂಥ ಮಕ್ಕಳಿಗೆ ಸಂಗೀತ ಇರ್ಬೋದು, ಪ್ರತಿಯೊಂದರಲ್ಲಿ ಯಾವುದಿಲ್ಲ ಬೇಕು ಅಂತ ಹೇಳುವಂಥದ್ದನ್ನು ಮಾಡಿಕೊಂಡು ಪ್ರತಿಯೊಂದು ಮಕ್ಕಳನ್ನು ಅವರ ಬೇಡಿಕೆಗೆ ಪ್ರತಿಸ್ಪಂದಿಸಿದ್ದೇವೆ. ಇತ್ತೀಚೆಗೆ ಈಗ ಒಂದು ಇಂಗ್ಲಿಷ್ ಕಮ್ಯುನಿಕೇಷನ್ ಸ್ಕಿಲ್ ಅಂತೇಳಿ ಮಂಗಳೂರಿನ ಒಂದು ಟೀಮ್ನವರು ಬಂದು ಒಂದು 7-8 ಜನ ಬಂದು ದಿನಕ್ಕೊಂದು ಬಂದು ಮಕ್ಕಳಿಗೆ ಕಮ್ಯುನಿಕೇಷನ್, ಬರೀ ಪಾಠ ಮಾಡೋದಲ್ಲ, ಮಕ್ಕಳಿಗೆ ಕಮ್ಯುನಿಕೇಷನ್ ಬಂದು ಇಂಗ್ಲೀಷನ್ನು ಬೆಳೆಸಬೇಕು. ಹಳ್ಳಿ ಪ್ರದೇಶದಲ್ಲಿ ಇಂಗ್ಲೀಷ್ ಸ್ವಲ್ಪ ಕಡಿಮೆ ಇದೆ ಅಂತ ಹೇಳೋದನ್ನು ಕಂಡುಕೊಂಡು ನಾವು ಅದಕ್ಕೆ ಕೂಡ ಈ ಒಂದು ವಿಶೇಷವಾಗಿ ಈ ವರ್ಷ ಪ್ರತಿಸ್ಪಂದಿಸಿ ಆ ತರಗತಿಯನ್ನು ಪ್ರಾರಂಭಿಸಿದ್ದೇವೆ. ಈಗ ವಿವಿಧ ತರಗತಿಗಳಿಗೆ ಅಡ್ಮಿಷನ್ ಆಗುವಾಗ ಒಂದು ಎಲಿಜಿಬಿಲಿಟಿ ಕ್ರೈಟೀರಿಯಾ ಅಂತ ಒಂದಿಷ್ಟು ಅಂಕ ಇರಬೇಕು, ಅಥವಾ ವಿದ್ಯಾರ್ಥಿ ಈ ರೀತಿ ಇರಬೇಕು ಅಂತ ಹೇಳೋ ಒಂದಿಷ್ಟು ಕ್ರೈಟೀರಿಯಾ ಇರ್ತದೆ. ಅಂದ್ರೆ 22 ಬಾರಿ ನೀವು ನಿರಂತರವಾಗಿ 100% ಫಲಿತಾಂಶ ಹೊಂದಿದ್ದೀರಿ ಅಂತ ಹೇಳಿದ್ರೆ ಅದೇ ಸ್ಟ್ಯಾಂಡರ್ಡ್ ಕಂಟಿನ್ಯೂ ಆಗ್ಬೇಕು ಅಂತ ಹೇಳೋ ದೃಷ್ಟಿಯಿಂದ ಆ ನಿಯಮಗಳಿರೋದು ಸಾಮಾನ್ಯ. ಯಾವ ರೀತಿಯ ಕ್ರೈಟೀರಿಯಾವನ್ನು ನೀವು ಬಳಸ್ತೀರಿ ಸರ್? ಇಡೀ ಸಮಾಜಕ್ಕೆ ಗೊತ್ತಿದೆ ನಿರಂತರ 100% ಫಲಿತಾಂಶವನ್ನು ಪಡಿತಾರೆ ಅಂತ ಹೇಳೋದು. ಅದೊಂದು ಚಾಲೆಂಜಿಗಾಗಿ ನಾವು ಅಧ್ಯಾಪಕರ ವೃಂದದವರು ನಾವು ಇಲ್ಲಿ ತಗೊಳ್ತೇವೆ. ಆದರೆ ಮಕ್ಕಳನ್ನ ತಗೊಳ್ಳುವಂಥ ನೀತಿಯಲ್ಲಿ ಮಕ್ಕಳನ್ನ ಬೆಳೆಸಬೇಕು, ಮಕ್ಕಳಿಗೆ ಮಾರ್ಕ್ ಸಿಗಬೇಕು, ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಡಬೇಕು, ಮಕ್ಕಳನ್ನ ಮುಂದಿನ ಯುವ ಜನಾಂಗವನ್ನು ಒಳ್ಳೆ ರೀತಿಯಲ್ಲಿ ತಗೊಂಡು ಹೋಗುವಂಥ ರೀತಿಯಲ್ಲಿ ಮಾತ್ರ ನಾವು ತಗೊಳ್ಳುವಂಥದ್ದು. ಬರೀ ಕೆಲವು ಕ್ವಶನ್ಗಳನ್ನು ಮಕ್ಕಳ ಬುದ್ಧಿಮತ್ತೆಗೋಸ್ಕರ, ಬರೀ ಒಂದು ಬುದ್ಧಿ ವಿಕಲತೆ ಇರುವಂಥ ಮಕ್ಕಳಿದ್ದಾರೋ ಅಂತ ಹೇಳುವ ದೃಷ್ಟಿಯಲ್ಲಿ ಮಾತ್ರ ಕೆಲವು ಕ್ವಶನ್ಗಳನ್ನು ಕೇಳ್ತೇವೆ ನಾವು. ಬರೀ ನಿನ್ನ ತಂದೆಯ ಹೆಸರನ್ನು ಬರೀ, ನಿನ್ನ ಹಿಂದಿನ ಶಾಲೆಯ ಹೆಸರನ್ನು ಬರೀ, ನಿನ್ನ ಹೆಸರನ್ನು ಬರೀ, 3 ತಗೊಂಡು ಕೂಡ ನಾವು ಮಕ್ಕಳನ್ನ ತಗೊಳ್ಳೋದು ಉಂಟು. ಮಾರ್ಕ್ನ ನೋಡ್ಲೇ ಇಲ್ಲ ನಾವು. ನಮ್ದು ಅಂತೇಳಿ ಒಂದು 2-4 ಕ್ವಶನ್ಗಳನ್ನು ತಯಾರು ಮಾಡಿದ್ದೇವೆ. ಯಾವ ತರಗತಿ ಬರುವಾಗ ಒಂದು ಮ್ಯಾಥ್ಸಲ್ಲಿ 1-2 ಕ್ವಶನ್ಗಳನ್ನು, ಅಥವಾ ಒಂದು ಮಗ್ಗಿ ಹೇಳುವಂಥದ್ದು ಇರ್ಬೋದು, 1ರಿಂದ 10ನೇ ಮಗ್ಗಿ ಹೇಳುವಂಥದ್ದು ಇರ್ಬೋದು. ಸಿಂಪಲಾಗಿ ಕೆಲವು ಕ್ವಶನ್ ತಗೊಂಡ್ಬಿಟ್ಟು ನಾವು ಧೈರ್ಯ ತಗೊಳ್ತೇವೆ. ಯಾಕೆಂತ ಹೇಳಿದ್ರೆ ಡೈರೆಕ್ಟಾಗಿ ಎಲ್ಲಿಯೂ ಯಾವುದೇ ಶಾಲೆಯಲ್ಲಿ ಪಾಸ್ ಆಗದೆ ಡೈರೆಕ್ಟ್ 9ನೇ ತರಗತಿಗೆ ಬಂದು ಡೈರೆಕ್ಟ್ 10ನೇ ತರಗತಿ ಬಂದ ಮಕ್ಕಳು ಎಷ್ಟೊಂದು ಮಕ್ಕಳಿದ್ದಾರೆ ನಮಗೆ. ನಾವು ಅವರನ್ನ ಕೂಡ ಚಾಲೆಂಜ್ ಆಗಿ ತಗೊಂಡು ಇಲ್ಲಿ ಅವರನ್ನ
SSLC ಅಲ್ಲಿ ತೇರ್ಗಡೆಗೊಳಿಸುವಂಥ ಕೆಲಸವನ್ನು ನಾವು ಮಾಡಿದ್ದೇವೆ. ಆದರೆ ನಾವು ಯಾವತ್ತೂ ಮಾರ್ಕನ್ನು ತಗೊಳ್ಳಿಲ್ಲ, ಒಳ್ಳೆಯ ಮಾರ್ಕ್ ತಗೊಳ್ಳದೆ ಅಂತೂ ಇಲ್ಲ. ಪ್ರಾಥಮಿಕ ಅವನದೊಂದು ಒಂದು ಅವನ ಶಿಕ್ಷಣದ ಮಟ್ಟ ಎಷ್ಟಿದೆ ಅಂತೇಳಿ ಸ್ವಲ್ಪ ಮಾತ್ರ ನೋಡ್ತೇವೆ ನಾವು. ಆದರೆ ನಿರಂತರ 100% ಫಲಿತಾಂಶವನ್ನು ಪಡಿತೇವೆ. ಕೊನೆಯ ಒಂದು ಪ್ರಶ್ನೆ, ಈಗಿನ ಎಜುಕೇಶನ್ ಸಿಸ್ಟಮ್ ಮತ್ತೆ ಈಗಿನ ಯುವ ಜನತೆಗೆ ಒಂದು ಸಂದೇಶ ಅಂತ ಏನ್ ಕೊಡ್ಲಿಕ್ಕೆ ಇಷ್ಟಪಡ್ತೀರಾ ಸರ್? ಹೊಸ ಹೊಸ ಆವಿಷ್ಕಾರಗಳು, ಹೊಸ ಹೊಸ ಪ್ರಪಂಚದ ಚೇಂಜಸ್ ನಡೀತಾ ಇರ್ತದೆ. ಸರ್ಕಾರ ಅದಕ್ಕೆ ಸಾಗಿ ಪ್ರತಿಸ್ಪಂದಿಸ್ತದ ಇದು ಗೊತ್ತಿಲ್ಲ. ಬೇರೆ ಬೇರೆ ಸರ್ಕಾರ ಬರ್ತದೆ, ಬೇರೆ ಬೇರೆ ಮಿನಿಸ್ಟ್ರುಗಳು ಬರ್ತಾರೆ, ಅವರ ಅಭಿಪ್ರಾಯ ಬೇರೆ ಬೇರೆ ಇರ್ತದೆ. ಅಥವಾ ಪ್ರೈವೇಟ್ ಶಾಲೆಯವರ ಮೇಲೆ ಬೇರೆ ಬೇರೆ ರೀತಿಯಿಂದ ದಬ್ಬಾಳಿಕೆ ಮಾಡಿಕೊಂಡು ಹೊರೆಯನ್ನು ಹೊರಿಸ್ತಾ ಇದ್ದಾರೆ, ತುಂಬ ಹೊರೆಯನ್ನು ಹೊರಿಸ್ತಾ ಇದ್ದಾರೆ. ಅದನ್ನೆಲ್ಲ ಕಷ್ಟವನ್ನು ಕಂಡುಕೊಂಡು ನಾವು ಕೂಡ ಪ್ರಾಥಮಿಕ ಆಂಗ್ಲ ಮಾಧ್ಯಮ ಶಾಲಾ ಉಡುಪಿ ಮತ್ತು ಮಂಗಳೂರು ಜಿಲ್ಲಾ ನಾನು ಜೊತೆ ಕಾರ್ಯದರ್ಶಿ ಆಗಿದ್ದುಕೊಂಡು, ಪ್ರಧಾನ ಕಾರ್ಯದರ್ಶಿ ಆಗಿದ್ದುಕೊಂಡು ಆಂಗ್ಲ ಮಾಧ್ಯಮ ಶಿಕ್ಷಣದ ವಿಷಯವನ್ನು ಅದರ ಹೋಗಲಾಡಿಸಲಿಕ್ಕೆ, ಸರ್ಕಾರದಿಂದ ಬರುವಂಥ ತೊಂದರೆಗಳನ್ನು ನಿವಾರಿಸಲಿಕ್ಕೋಸ್ಕರ ನಾವೊಂದು ಸಂಘ ಸಂಸ್ಥೆಯನ್ನು ಕೂಡ ಕಟ್ಟಿಕೊಂಡು ನಿರಂತರವಾಗಿ ಈ ಸಂಸ್ಥೆ ನಡೀಬೇಕು. ಈ ವಿದ್ಯಾಸಂಸ್ಥೆ ಮುಂದಕ್ಕೆ ಕೂಡ ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಹೋಗಬೇಕು ಅಂತ ಹೇಳಿದ ದೃಷ್ಟಿಯಲ್ಲಿ ಭಾರಿ ದೂರದೃಷ್ಟಿಯಿಂದ ಯಾವುದೇ ತೊಂದರೆ ಬರದ ರೀತಿಯಲ್ಲಿ ಹೆತ್ತವರನ್ನು ನಾವು ಪ್ರೀತಿಯಿಂದ ಕರ್ಕೊಂಡು ಹೋಗ್ತಾ ಇದ್ದೇವೆ. ಒಂದು ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಶಿಕ್ಷಣ ದೊರೆಯಬೇಕು ಎನ್ನುವಂತಹ ಉದ್ದೇಶದಿಂದ ಬಂದಂತಹ ಸಮಸ್ಯೆಗಳನ್ನು ಸವಾಲಾಗಿ ಸ್ವೀಕರಿಸಿ ಒಂದು ಬೃಹತ್ ವಿದ್ಯಾಸಂಸ್ಥೆಯನ್ನು ನೀವು ಕಟ್ಟಿದಿರಿ. ನಿಮ್ಮ ಯೋಜನೆ ಇನ್ನಷ್ಟು ವಿಸ್ತರಿಸಲಿ, ಹೊಸ ಹೊಸ ವಿದ್ಯಾವಂತರು ತುಂಬಾ ಒಂದು ಜ್ಞಾನವನ್ನು ಪಡೆದುಕೊಂಡು ಈ ಶಾಲೆಯಿಂದ ಹೊರಹೊಮ್ಮಲಿ, ನಿಮ್ಮ ಈ ಸಾಧನೆ ಹೀಗೆ ಮುಂದುವರಿಯಲಿ ಅಂತ ಹೇಳುವುದೇ ನಮ್ಮ ಆಶಯ ಸರ್. ಧನ್ಯವಾದಗಳು. ಹಾಗೆ ನಮ್ಮ ಪ್ರಸಾರಕ್ಕೋಸ್ಕರ ನೀವು ಮಾಡುವಂಥ ಈ ಏನು ಪತ್ರಿಕೆಗಳಿರ್ಬೋದು, ನಿಮ್ಮ ಈಗಿನ ಹೊಸ ಆವಿಷ್ಕಾರಗಳೇನಿದೆ ನಮಗೆಲ್ಲ ತುಂಬ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಪತ್ರಕರ್ತರುಗಳಿರ್ಬೋದು, ನಿರಂತರ ಪ್ರೋತ್ಸಾಹ ಪ್ರತಿ ವರ್ಷ ನಮ್ಮಲ್ಲಿ ಬರ್ತಾರೆ. ನಾವು ನಮ್ಮ ಶಾಲೆಯ ವಿಷಯಗಳನ್ನು ಅವ್ರಿಗೆ ತಿಳಿಪಡಿಸ್ತೇವೆ, ಅವರು ಸಮಾಜಕ್ಕೆ ಆ ವಿಷಯಗಳನ್ನು ತಿಳಿಪಡಿಸ್ತಾ ಇದ್ದಾರೆ. ನಾವು ಈ ನಮ್ಮ ಜಿಲ್ಲೆಯಲ್ಲಿ ಇರ್ಬೋದು, ಹೊರ ಜಿಲ್ಲೆಗಳಲ್ಲಿ ಕೂಡ ಪ್ರಗತಿ ವಿದ್ಯಾಸಂಸ್ಥೆ ಹೆಸರು ಪ್ರಸರಿಸಿದ್ದೇ ಈ ನಿಮ್ಮಂಥ ಪತ್ರಿಕಾ ಪ್ರತಿನಿಧಿಗಳಿಂದ, ಪತ್ರಕರ್ತರಿಂದ. ಇದಕ್ಕೆ ನಿರಂತರ ನಿಮ್ಮ ಸಹಕಾರವನ್ನು ನಾನು ತಗೊಳ್ಳುತ್ತಾ, ನಿಮ್ಮ ಸಹಕಾರಕ್ಕೆ ಬೇಡಿಕೆ ಇಡುತ್ತಾ, ಯಾವತ್ತೂ ಈ ವಿದ್ಯಾಸಂಸ್ಥೆ ನಡೀಲಿ. ನಾವು ಮನುಷ್ಯರು ಶಾಶ್ವತ ಅಲ್ಲ, ಈ ವಿದ್ಯಾಸಂಸ್ಥೆ ಶಾಶ್ವತ. ಹಾಗೆ ಪ್ರಗತಿ ವರ್ಷದಿಂದ ವರ್ಷಕ್ಕೆ ಪ್ರಗತಿಯನ್ನು ಹೊಂದಲಿ, ಯಾವತ್ತೂ ಕುಂಠಿತವಾಗೋದು ಬೇಡ. ಹಾಗೆ ಭಗವಂತನಲ್ಲಿ ಕೂಡ ಪ್ರಾರ್ಥಿಸಿಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ.